ಬ್ರಿಡ್ಜ್ ನೋಡಿ. ಮಳೆಗಾಲದಲ್ಲಿ ಸರಿ ಜೋರು ಮಳೆ ಎಲ್ಲ ಬಂದು ಇದು ದೇವಸ್ಥಾನ ಮುಳುಗ್ತದಲ್ಲ, ಹಾಗೆ ಹೋಗ್ಲಿಕ್ಕೆಲ್ಲ ಕಷ್ಟ ಆಗ್ತದೆ ಅಂತೇಳಿ ಮೇಲೆ ಬ್ರಿಡ್ಜ್ ಮೇಲಿಂದ ಮಾಡಿದ್ದಾರೆ. ಬನ್ನಿ ಹೋಗುವ, ಭಾಗಮಂಡಲ ದೇವಸ್ಥಾನದ ದೇವರನ್ನು ನೋಡ್ಕೊಂಡು ಬರುವ. ನೋಡಿ ಎಲ್ಲ ನಮ್ಮ ಮನೆಯವರೆಲ್ಲ ಬರ್ತಿದ್ದಾರೆ, ನೋಡುವ ಹೋಗುವ. ಇದು 3 ನದಿ ಒಟ್ಟಿಗೆ ಆಗುದು ಇಲ್ಲಿ. ಅಲ್ಲ ಅದು ದೇವಸ್ಥಾನ ಮತ್ತೆ ಒಳಗೆ ಅಲ್ಲಿ ಊಟಕ್ಕೆ. ಸ್ವಲ್ಪ ಸ್ವಲ್ಪ ಮಾಡು. ಹೋಗು ಕೂತೋಲಿ. ಭಾಗಮಂಡಲ ದೇವಸ್ಥಾನದ ಒಳಗೆಲ್ಲ ಹೋಗಿ ಬಂದಾಯಿತು. ಹಾಗೆ ಅನ್ನ ಪ್ರಸಾದ ಎಲ್ಲ ಊಟ ಮಾಡಿ ಈಗ ನಾವು ಈ ದೇವಸ್ಥಾನದಿಂದ ಹೊರಡುದು. ಫೋಟೋ ತೆಗಿಲಿಕ್ಕಿಲ್ಲ, ಹಾಗೆ ವಿಡಿಯೋ ಫೋಟೋಸ್ ಎಲ್ಲ ದೇವಸ್ಥಾನದ ಒಳಗಡೆ ಮಾಡಲಿಕ್ಕಿಲ್ಲ. ಹಾಗೆ ಒಳಗಿದ್ದು ಯಾವುದು ವಿಡಿಯೋ ಫೋಟೋ ಯಾವುದೂ ಇಲ್ಲ ನೋಡಿ. ಇವತ್ತು ವಿಡಿಯೋ ಫೋಟೋ ಮಾಡಲಿಕ್ಕೆ ನೋಡಿದ್ರು, ಹಾಗೆ ಅಲ್ಲಿ ಮಾಡಿಬಿಡಿ ಅಂತ ಹೇಳಿದ್ರು. ಹಾಗಾಗಿ ನಾವು ಮೊದಲೇ ಮಾಡಲಿಲ್ಲ. ಹಾಗೆ ಕೆಲವರಿಗೆಲ್ಲ ಜೋರು ಮಾಡ್ತೀವಿ ನೋಡಿ ದೇವಸ್ಥಾನದ ಗೋಪುರ. ಓಕೆ ವೀಕ್ಷಕರೇ, ನಾವು ಈಗ ಭಾಗಮಂಡಲದಿಂದ ಹೊರಡ್ತಿದ್ದೇವೆ. ಮಳೆ ಸಮೇತ ಜೋರು ಬರ್ತಾ ಉಂಟು. ಇನ್ನು ನಮ್ಮ ಮುಂದಿನ ಪ್ರಯಾಣ ಎಲ್ಲಿಗೆ ಅಂತ ಹೇಳಿ ನೋಡ್ಬೇಕಷ್ಟೇ. ತ್ರಿವೇಣಿ ಸಂಗಮ, ಇಲ್ಲಿ 3 ನದಿಗಳು ಒಟ್ಟಿಗೆ ಆಗುವಂಥದ್ದು ತ್ರಿವೇಣಿ ಸಂಗಮ. ನೋಡಿ ಎಲ್ಲರೂ ಸರ್, ಈಗ ನಾವು ಎಲ್ಲಿಗೆ ಬಂದದ್ದು? ಇದು ತ್ರಿವೇಣಿ ಸಂಗಮ. ತ್ರಿವೇಣಿ ಸಂಗಮ ಇಲ್ಲಿ ನದಿ ನೋಡ್ಲಿಕ್ಕೆ ಅಂತ ಹೇಳಿ. ಮಳೆ ಸ್ವಲ್ಪ ಆದ್ರೂ ಬಿಟ್ಟದಲ್ಲಿ ಸ್ವಲ್ಪ ಒಳ್ಳೇದಾಯ್ತು ಮಾರೆ. ಅಲ್ಲ ಮಳೆ ಜೋರು ಬರ್ತಿದ್ರೆ ನಾವು ವಿಡಿಯೋ ಮಾಡ್ಲಿಕ್ಕೆ ಸಿಲ್ಲ, ಫೋಟೋ ತೆಗಿಲಿಕ್ಕೆ ಸಿಲ್ಲ. ಇಲ್ಲ ಇದು ಹೇಳಿದಾಗಿನ ಇಲ್ಲಿ ವಿಡಿಯೋ ಫೋಟೋಸ್ ಎಲ್ಲ ತೆಗಿತಾನೆ ಇದ್ದಾರೆ. ಫೋಟೋ ತೆಗಿಲಿಕ್ಕೆ ಇಲ್ಲ, ಆದ್ರೆ ಇಲ್ಲೆಲ್ಲ ಫೋಟೋ ತೆಗಿತಿದ್ದೆ. ತ್ರಿವೇಣಿ ಸಂಗಮ, ಇಲ್ಲಿ 3 ನದಿಗಳು ಒಟ್ಟಾಗುದು ನೋಡಿ. ಒಂದು ಅಲ್ಲಿ, ಒಂದು ಇಲ್ಲಿ, ಮತ್ತೊಂದು ಅಲ್ಲಿಂದ ಒಂದು ಬಂದಿದೆ. ಆ ಕಡೆ ಕಾಣೋದಿಲ್ಲ ನೋಡಿ ಯಾರು ಸರ್. ಇಲ್ಲಿ ಅದು ನೆರೆ ಬರಬೇಕು, ನೀರು ಫುಲ್ ಆಗ್ಬೇಕು. ಓ ಇಲ್ಲಿ ನಾಗನದ ಕಟ್ಟೆ ಉಂಟು ಒಂದು.
ಇದೆಲ್ಲ ಸ್ವಲ್ಪ ಒಳ್ಳೇದು ಮಾಡಿದಾರಲ್ಲ, ಕಲ್ಲೆಲ್ಲ ಆಸಿ ಎಲ್ಲ. ಇಲ್ಲರ ನೆರೆ ಎಲ್ಲ ಬಂದ್ರೆ ಇಲ್ಲಿ ಫುಲ್ಲು ನೀರ್ ಇರ್ತದೆ. ಹಾ ನೋಡಿ, ಓ ಅಲ್ಲಿ ಒಬ್ಬ ನೋಡಿದ್ದು, ಅಲ್ಲಿ ಅವನೆಂತ ಮಾಡ್ತಿದ್ದಾನೆ. ಓ ಅಲ್ಲಿ ಅಸಂಕದ ಅಡಿಯಲ್ಲಿ ಆ ನೀರಲ್ಲಿ, ಓ ಅಲ್ಲಿ ದೂರದಲ್ಲಿ ಅಲ್ಲಿ ನಿಂತೊಂಡು ಎಂತ ಮಾಡುದು. ಯಾರು? ಓ ಅಲ್ಲಿ ಒಬ್ಬ ನೀರಲ್ಲಿ ಎಂತದ ಮಾಡ್ತಿದ್ದಾನೆ ದೂರದಲ್ಲಿ. ನೀರಿಗೆ ಇಲ್ಲಿದು ಬೇಡ ಕೊಟ್ಟ. ನಿಂಗೆ ಎಂತ ಆಟ ಸಾಮಾನು ಬೇಕಾ? ಎಂತ ಅಂತೆ ಹೇಳಿ, ಎಂತ ಅಂತ ಇಲ್ಲಿ. ನಾನು ಫೋಟೋ, ನಾನು ವಿಡಿಯೋ ಮಾಡಿ. ಇದುವೇ ಸಂಗಮ ಆಗೋ ಸ್ಥಳ. ಮೂರು ಕಡೆಯಿಂದ ಸಹ ನೀರು ಬರ್ತದೆ ನೋಡಿ. ಈಗ ಕರೆಕ್ಟ್ ಆಗಿ ನಿಮಗೆ ತೋರಿಸ್ತೇನೆ. ಒಂದು ಈ ಕಡೆಯಿಂದ ಬರ್ತಾ ಉಂಟು ನದಿ, ಒಂದು ಆ ಕಡೆ ಇಲ್ಲಿ ಉಂಟು, ಒಂದು ಈ ಕಡೆಯಿಂದ. ಇದುವೇ ತ್ರಿವೇಣಿ ಸಂಗಮ ಅಂತ ಹೇಳುದು ನೋಡಿ. ಈ ಕಡೆದ್ದು ನದಿ ಹೀಗೆ ಬಂದು ಆ ಕಡೆಗೆ ಹೋಗ್ತದೆ, ಆ ಕಡೆ ಸಹ ನದಿ ಬಂದು ಈ ಕಡೆ ಹೋಗಿ ಫುಲ್ ಆ ಕಡೆನೆ ಹೋಗ್ತದೆ. ಬಾಬಾ, ನಾವು ಈಗ ತ್ರಿವೇಣಿ ಸಂಗಮ ನದಿಯನ್ನು ದಾಟುದು. ನಾನು ಈಗ ಎತ್ತಿಕೊಂಡು ಹೋಗು. ಸರ್ತ ವಿಡಿಯೋ ಮಾಡ್ತಾರೆ. ಜಾಗ್ರತೆ ಮಹಾನ್ ಗುಂಡಿ ಕೈಯಲ್ಲಿ ಹಿಡ್ಕೊ. ಅವನಿ ಗುಂಡಿಯಲ್ಲಿ ಹೋಗುದಂತಿಲ್ದ್ರೆ ಭಾರಿ ಖುಷಿ. ಗುಂಡಿಯಲ್ಲಿ ಹೋಗುವ ಜಾಗ್ರತೆ. ಏಚೆ ಆಚೆ ಎಲ್ಲಿಗೆ ಹೋಗುದು? ಆಚೆ ಮುಂದೆ ಹೋಗುವ. ನೀರಲ್ಲಿ ಹೋಗುದು ಅಂತ ಹೇಳಿದ್ರೆ ಅವನು ಬಿಟ್ರೆ ಈಜಲಿಕ್ಕೆ ಸಹ ಈಜುವ. ವಿಡಿಯೋ ಮಾಡ್ತಿದ್ದಾರೆ ಮೇಲೆ. ಈಚೆ ಇಲ್ಲಿ ಸ್ವಲ್ಪ ಜಾಸ್ತಿ ಗುಂಡಿ ಉಂಟು. ಓಕೆ ವೀಕ್ಷಕರೇ, ಇನ್ನು ನಮ್ಮ ಮುಂದಿನ ಪ್ರಯಾಣ ಗೋಲ್ಡನ್ ಟೆಂಪಲ್, ಕುಶಾಲನಗರ. ನಮ್ಮ ಭಾಗಮಂಡಲ ಪ್ರಯಾಣ ಮುಗಿಯಿತು. ಈಗ ನಾವಿನ್ನು ಗೋಲ್ಡನ್ ಟೆಂಪಲ್ಗೆ ಹೋಗುದು.